ಮಾತರೆಗಳ ಸೊಲ್ಮೆಲು ಬಂದುಲೆ ಕಷ್ಟ ನಷ್ಟ ಬೇನೆ ಬೆಸರು ಉಪ್ಪಂದಿನಂಚಿತ್ತಿನ ಇಲ್ಲಿ ಇಜ್ಜಿಗೆ ಅಂಚೆನೆ ಮಂಡೆ ಬೆಚ್ಚ ಉಪ್ಪಂದಿನ ನರಮನಿ ಉಪ್ಪುಜರು ಇಂಚಿತ್ತಿನಲ್ಪ ಏತೆ ಕಷ್ಟ ನಷ್ಟಲು ಬತ್ತನಂದಾಡಲ ಬೇನೆ ಬೆಸರು ಬತ್ತನಂದಾಡಲ ಮಂಡೆ ಬೆಚ್ಚ ಇತ್ತನಂದಾಡಲ ಆ ಇಲ್ಲಡು ಒಂಜಿ ಎಲ್ಯ ಬಾಲೆ ಅತ್ತಂದಾಂಡ ಜೋಕುರು ಬೊಕ್ಕ ಪ್ರಾಯದ ಕುಲಿತ್ತಿರಂದಾಂಡ ಐಕ ಪೂರ ಪಿರಿದಿಕ್ಕುಣೋದು ಮನ್ಪೇರು ದಯ ಪಂಡ ಜೋಕ್ಲೆನ್ ತೂಣಂದಾಂಡ ಎಲ್ಲೆ ಜೋಕುಲ್ನ ಆ ಗೊಬ್ಬುಲೆನ್ ತೂನಾಗ ಏತೆ ಮಂಡೆ ಬೆಚ್ಚಲ ಒರು ಒಲಗು ಕರಿದು ಬೋಪುಣಿಗೆ ಅಂಚನೆ ಇಲ್ಲಡೊಂಜಿ ಹಿರಿಯಾಕುಲು ಪ್ರಾಯದ ಕುಲಿತ್ತಿರಂದಾಂಡ ಆ ಸಮಸ್ಯೆಲೇನು ಎಂಚ ಪರಿಹಾರ ಮಲ್ಪೊಡುವ ಪನ್ಪಿನಂಚಿತ್ತಿನ ಅಲ್ಬಗದ ನುಡಿ ಕೊರ್ಪೇರಿಗೆ ಹಿರಿಯ ಕುಲಿತ್ತನಂದಾಂಡ ಒಂಜಿ ಗೇನದ ಬಂಡಾರನೆ ಆ ಇಲ್ಲಡಿತ್ತಿಲೆ ಕಾಂದ ತೆರಿದಿನ ಕುಲ್ ಪನ್ಪೇರು ಬಂದುಲೆ ನಮ್ಮ ಇನಿ ಹಿರಿಯಾಕಲೇನು ಇಲ್ಲಡು ತೂಪಿನೇ ಕಮ್ಮಿ ಆತನು ದುಂಬುಡಂಚತ್ತು ಕೂಡು ಕುಟುಂಬಡು ಮಾತೆರ್ನ ಒಟ್ಟು ಸೇರೊಂದು ಹಿರಿಯಾಕಲ್ನ ಅಲ್ಬಗದ ನುಡಿತೊಟ್ಟುಗು ನಮ್ಮ ಬದುಕೊಂದಿತ್ತ 100 ವರ್ಷದ ಕುಲ್ಲ ಇಲ್ಲಡಿತ್ತೇರು ನರಮನಿ ತತ್ತು ಪೋನಗ ಅವು ಇಂಚತ್ತು ಮಗ ಇಂಚ ಪೋಡು ಪಂಪಿನ ಸರಿಸಾದಿ ನಕುಲ್ ಪನಂತೇರು ಇನಿ ಕಾಲ ಪಿಜಿರುದಂಡು ಕಣ್ಣನೆ ಬಿಡಿದಿ ಒಂಜಿ ಬಾಲೆ ಅತ್ತಂದಂಡ ರಡ್ಡು ಜೋಕುಲು ಇಂಚಿತ್ತಿನ ಬದುಕಡ್ ನಮ್ಮಲ್ಲ ಅಂಚಿನಲ್ಪ ಇನಿಕ್ಲ ಅಲ್ಪ ಒಂಜೊಂಜಿ ಇಲ್ಲಡು ಪ್ರಾಯದಕಲು ಬದುಕೊಂದುಲ್ಲೇರು ಆ ದುಂಬುದ ಪರಂಪರೆಯನ್ನು ಹೊರತೊಂದುಲ್ಲೇರು ಅಂಚಿತ್ತಿನ ಪ್ರಾಯದ ಕಲೆಯನ್ನು ನಾಡೊಂದು ಪೋದು ಅಕಲ ಪೊಲಮಲ್ಪಂಚಿತ್ತಿನ ನಮ್ಮ ಟಿವಿದ ಲೇಸೆ 100 ಕೈತಲ್ದ ಜವನೇರು ನಮ್ಮ ದೇವರೇ ಕೈಮುಗಿನಗತ್ತಂದ ಕೊಡೋರಿಯಾಗ ಆಶೀರ್ವಾದ ಕೊರನಗ ಪನ್ಪ 100 ಕಾಲ ಬಾರಿ ಸುಖ ಸಂತೋಷಡು ಬದುಕಲೇನು ದೇವಣ್ಣ ನರಮನೆಯ ಔಸ ಬಣ್ಣ 100 ವರ್ಷ ಬಾರಿ ಸುಕೋಟು ಬದುಕರೆ ಸಾಧ್ಯ ಉಂಡು ನಮ್ಮ ಹಿರಿಯಕುಲು ತಿರುಪಾದು ಕೊಡ್ತೇರು ಇನಿ ಅಂಚಿತ್ತಿನ 100 ವರ್ಷ ಕೈತಲ್ದ ಕುಲು ಅಲ್ಪ ಒಲ್ಲೇರು ಇನಿ ಅಂಚಿತ್ತಿನ ಒಂಜಿ 100 ಕೈತಲ್ದ ಜವನೇರ ನಾಡೊಂದು ನಮ್ಮ ಬೈದಿನ ಅಂಚಿತ್ತಿನ ನೆಲೆ ನಂದಿಕೂರು ಕೈತಲ್ದ ಈ ಪಲಿಮಾರಡು ಪಲಿಮಾರದ ಪದ್ಮಾವತಿ ವಿ ಪ್ರಭು ಮೆರುಗಿತ್ತ 97 ಕಾಲ ಕರೆದು 97 ವರ್ಷಡುಲೇರು ಅರಿನ ಇನಿತ್ತ ಈ ಸಂಚಿಗನಿಕಲನ್ನು ಮಾತೇರ್ನ ಪರವಾದು ನಮ್ಮ ಟಿವಿದ ಇಡೀ ಕೂಟದ ಪರವಾದು ಅರ್ತಿಪಿರ್ತಿದ ಅರಣಿಗಿದ ಮೋಕೆದ ಉಡಲ್ಡ್ ಎದುಕೊನೊಂದಲೆ ಇರೆಗೆ ಏತ್ ವರ್ಷ ಆಣಿಗೆ ಗೊತ್ತುಂಡೆ ನಮಸ್ಕಾರ ಕೊರೋಡ ಈ ಜೀರೆಂಕ್ಲೆ ಆಶೀರ್ವಾದ ಕೊರೋಡು ನಮಸ್ಕಾರ ಮಲ್ಪಾವಡ ಅನ್ಪಿನ್ಯಾನ್ ದೇವರೋಡ ಎಂಕಿ ಕೇಂದ್ರಪ್ಪನು ಇರಗ್ ಏತ್ ವರ್ಷ ಕೇನುಲೆ ಪೊಂಜೋಲ್ನ ಪೊಣ್ಣೊಲ್ಲ ಪೂ 88 ಆತ ಇರ್ನ ತಪ್ಪತಿ ಏರ್ಲ ಬನ್ಪುಜೆ ಸರಿ ಪೊಣ್ಣುಳ್ಳು ಎರಡಗೆ ಎಂಡಲ್ಲ ಖಂಡಿತ ದೇಪಂಡ ಇರ್ನ ಇಲ್ಲದ ಕುಲನ್ ಪೇರು 97 ಕರೀಂಡ್ಗೆ ಅಂಡಲ ಏರ್ಲ ಪನಯರು ಎನ್ನ ಸುರುತ ಪ್ರಶ್ನೆ ಅಪ್ಪನೆ ಈ ಆರೋಗ್ಯ ಎಂಚ ಒರಿಪಾದರ್ ಇತ್ತೆಲ್ಲ ಆರೋಗ್ಯ ಉಳ್ಳಾರು 97 ವರ್ಷ ಆಂಡ್ ಪನ್ಪೇರು ಒಂದು ಎಂಚ ಸಾಧ್ಯ ಅಂಡ್ ಆರೋಗ್ಯದ ಗುಟ್ಟುದ ಅದೆಂದು ಅವು ದೇವರನ ದಯಟು ದೇವರನ ದಯ ಮನುಷ್ಯನ ದಯತು ದೇವರನ ದಯ ಇರಿತ್ತೆಲ್ಲ ತೆಲ್ತೊಂದುಲ್ಲಾರು ಇರ್ನ ಇಲ್ಲದ ಅಕ್ಕಲ್ಡಕ್ಕೆ ಏನ್ ಹಾಕುಲಾರ ಆರು ಎಪ್ಪದನ್ನೆಲ್ಲ ತೆಲ್ತೊಂದೆಪ್ಪೇರು ಒಂದು ತೆಲಿಕೆನೆ ಇರ್ನ ಆರೋಗ್ಯದ ಗುಟ್ಟೆ ಅಂದ್ರೆ ಎಂಕ್ಲು ದುಂಬತ ಒಂದು ತೆಲಿಕೆ ಅವಡು ಅತ್ತೆ ಖಂಡಿತ ಮಣಿ ಬಂದೆ ಕುಲುನ ಸಮಾದ ಮುಕ್ಕಡ ಲೆಕ್ಕ ಕೊಲುನಾತೆ ತೆಲ್ತೊಂದಿತ್ತು ನಂದ ನರಮನೆನ ಆರೋಗ್ಯ ಎಡ್ಡೆ ಹಾಪುಂಡು ಕೂಡಿರನ ಸಂಬಂಧ ಎಡ್ಡೆ ಹಾಪುಂಡು ಒಂದು ಅನ್ಪೇರು ಒಟ್ಟು ಮುಖ್ಯ ಬೋಡಿತನ ಆರೋಗ್ಯ ಎಂಕ್ಲೆ ಅಂದೈತಿ ಖಂಡಿತ ಬೊಕ್ಕ ಇತ್ತೆಲ್ಲ ಇರು ದಿನೋಲ ಪೇಪರ್ ಓದುವರೆಗೆ ಪೇಪರ್ ಓದುವೆ ಅವು ಎಂಚ ಅಭ್ಯಾಸ ಬರ್ತದೆ ಕನ್ನಡ ಕದೀಪುದಿ ಕನ್ನಡ ಕದಿ ಒಂದೇ ಕನ್ನಡ ಕದಿ ಪೂಜಾರಿ ಇತ್ತಲ್ಲ ಎಂಕಲೆ ಕನ್ನಡ ಕದಿಜಿರು ಒಂಜಕ್ಷರ ತೋಜು ಅಂದೆ ಕನ್ನಡ ಕದಿ ಒಂದೇನೆ ಓದು ಅಂದೆ ನಾನು ಜೋಕ್ಲೆಗ್ ಪೂರ ಕನ್ನಡಕ ಆವಡು ಜೋಕ್ಲೆಗೆ ಇತ್ತಿತ್ತು ಎಲ್ಲಿ ಜೋಕ್ಲೆಗೆ ಕನ್ನಡಕ ಬೋಡು ಯಾನಿತೋ ದೀತಿನೇ ಇದ್ದಿ ಕನ್ನಡಕ ದೀತಿನೇ ಇದ್ದಿ ಇಂಚೆನೆ ಓದು ಅವು ಎಂಚ ದೃಷ್ಟಿ ಆತ್ ಶೋಕ್ ಊರಿಂಡಿತ್ತಲ್ಲ ದೇವರೊಂದು ಯಾತಕ ಕೊರಾಟ ರಕ್ಷಣೆ ಅಂತ ಆರೋಗ್ಯ ಅತೆ ಮುಖ್ಯ ಬೋಡಿತಿನ ಆರೋಗ್ಯ ಅತೆ ಒಂಜಿ ಕಡೆ ಕಣ್ಣು ಸರಿ ಉಂಡು ಬಂಡಾರು ಕುಜಲ್ ಆತು ಶೋಕುಂಡು ಒಂಚೂರು ಬೊಲ್ದಾತನ್ ಬುಂಡ ಬೋಡಿತಿನ ಆರೋಗ್ಯ ಮಾತೆಡ್ಲ ಆರೋಗ್ಯ ವೈಟ್ ಬರ್ಪುಂಡು ತಿನ್ಪಿನ ತೆನಸಡ ಮಲ್ಪುನ ಕೆಲಸಡ ವೈಟ್ ಆರೋಗ್ಯ ಬರ್ಪುಂಡು ಆರೋಗ್ಯವೇ ಭಾಗ್ಯ ಖಂಡಿತ ಆರೋಗ್ಯನೇ ಭಾಗ್ಯ ಅಂದ ಅವಿನ ಎಂಚ ಒರಿತೊಂದು ಅರ್ಕೇನ್ಯಾನ್ ತಿನ್ಪಿನೆಟ್ಟ ಅವಿನ ಹೊರತೊಂದಾರ ಕೆಲಸ ಮಲ್ತದ ಹೊರತೊಂದಾರ ಎಂಚ ತಿನ್ಪಿನೆಟ್ಟ ಆರೇಟ್ ಮಾತೆಟ್ಲ ಸಮ ಒಳ್ಳೆ ಎಲ್ಲ ತೊಂದರೆ ಇದ್ದಿ ಏತ್ ಗಂಟೆ ಲಕ್ಕು ಅರಿತ್ತೆ ಲಕ್ಕುನೇ ಗುಲ್ಲಾಯ್ತ ಲಕ್ಕುನೆ ಮಗ ಇಲ್ಲದ ಕುಳಿಯಲ್ಲ ಲೈಕ್ ದಿನ ಓಡ್ತಿದ್ದ ಅದಮ್ಮ ಪುಲ್ಲನೆ ಲಕ್ಕುನೆ ಹೆಚ್ಚಿಗೆ ಜಪ್ಪುನ ಅಭ್ಯಾಸ ಇದ್ದಿ ರಾತ್ರಿ ಅಂತೀನಿ ನಿದ್ದೆ ಬತ್ತಿ ಬೊಕ್ಕ ಜಪ್ಪುನೆ ನಿದ್ದೆ ಬರಂತೆ ದುಂಬು ಜಪ್ಪುನ ಅಂದಾಜು ಒಂಜಿ 8 ಗಂಟೆಗೆ ಅಂದಾಜು ಒಂಜಿ 8 ಗಂಟೆಗೆ 10 ಗಂಟೆಗೆ
ಸೀರಿಯಲ್ ಬರತ್ತು ಬರೀ ಸೀರಿಯಲ್ ಬರ ಟಿವಿದ 10 ಗಂಟೆಗೆ ತೆರಾವಳಿ ಹಾಪುಂಡು ಅವರವರ ಬೆನ್ನೇರು ಬರ್ಪಿರು ಅವರ ಪಾತೆರ್ದು ಕುಲ್ಲುಂಡು ಒಂದೇ ಲೆಕ್ಕ ಹಾಪು ಜೊತೆ. ನಾನು ಪದ್ಮಾವತಿ ಪ್ರಭು ಅವರ ಹೆಣ್ಣು ಮಕ್ಕಳಲ್ಲಿ 2ನೇ ಮಗಳು ಭಾರತೀಯ ಶಣೆ ಅಂಥೇಳಿ. ನಾನು ಪಲಿಮಾರಿಗೆ ಹತ್ತಿರವಾಗಿರುವ ಕಿನ್ನಿಗೋಳಿಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ. ಹಾಗೆ ನಾನು ಅಮ್ಮನನ್ನು ತೀರಾ ಹತ್ತಿರದಿಂದ ಈಗಲೂ ನೋಡ್ತಾ ಇರ್ತೇನೆ. ಆಗಾಗ ಅಮ್ಮನನ್ನು ಭೇಟಿ ಮಾಡ್ತಾ ಇರ್ತೇನೆ. ಅಮ್ಮ ಮೊದಲಿನಿಂದ ಈಗಿನ ತನಕ ಕೂಡ ಅವರದ್ದು ಒಂದೇ ಸ್ವಭಾವ, ಬಹಳ ಸಾಧು ಸ್ವಭಾವ. ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಅವರ ನಗು ಬಾಯಿಂದ ಮಾಸುವುದಿಲ್ಲ. ಹೇಳಿದರೆ ಯಾವಾಗಲೂ ನಗುನಗ್ತಾ ಇದ್ದು, ಎಂತಹ ಒಂದು ಕಷ್ಟದ ಪರಿಸ್ಥಿತಿ ಇರಲಿ, ಆರ್ಥಿಕವಾಗಿ ಆಗಲಿ ಕೆಲಸದಲ್ಲಿ ಆದರೂ ಅವರು ತುಂಬ ಸುಲಭವಾಗಿ ಅದನ್ನು ಸುಧಾರಿಸ್ಕೊಂಡು ಹೋಗ್ತಾಯಿದ್ರು. ಹಾಗೆ ಅವರು 14 ವರ್ಷದಲ್ಲಿ ಮದುವೆಯಾಗಿ ಬರುವಾಗ ಅವರ ಗಂಡನ ಮನೆಯಲ್ಲಿ ತುಂಬಿದ ಸಂಸಾರ, ಮನೆ ತುಂಬ ಮಕ್ಕಳು. ಹೇಳಿದರೆ ನನ್ನ ತಂದೆ ತಾಯಿ ಅವರಿಗೆ 10 ಜನ ಮಕ್ಕಳು. ಆ 10 ಮಕ್ಕಳು ಕೂಡ ಸಣ್ಣ ಸಣ್ಣವರು ನನ್ನ ಅಜ್ಜಿಗೆ. ಹಾಗೆ ಹಟ್ಟಿ ತುಂಬ ದನಗಳು. ಹಾಗೆ ಆ ಸಂಸಾರಕ್ಕೆ ಬಂದ ನನ್ನ ಅಮ್ಮ ಅತ್ತೆಯೊಡಗೂಡಿ ಎಲ್ಲ ಕೆಲಸಗಳನ್ನು ಬಹಳ ಸಂತೋಷದಿಂದಲೇ ಮಾಡಿಕೊಂಡು ಅತ್ತೆಗೆ ತುಂಬ ಸಹಾಯವಾಗಿ ಅವರು ಆ ಮನೆಗೆ ಹೊಂದಿಕೊಂಡಿದ್ದರು. ಅದರಿಂದ ಅವರ ಎಲ್ಲ ಮೈದುನಂದಿರಿಗೂ ಹಾಗೂ ನಾದಿನಂದಿರಿಗೂ ಅವರು ಹೇಳಿದರೆ ಇವತ್ತಿಗೂ ಅದೇ ಪ್ರೀತಿ ಉಳಿದುಕೊಂಡಿದೆ. ಮೈದುನಂದ್ರ ಮಕ್ಕಳಿಗೆ ಸಮೇತ ಈಗಲೂ ದೊಡ್ಡಮ್ಮ ಹೇಳಿದರೆ ಅಷ್ಟು ಪ್ರೀತಿ. ಹೇಳಿದರೆ ಅವರು ತಮ್ಮ ಪ್ರೀತಿಯನ್ನು ಸಮಾನವಾಗಿ ತಮ್ಮ ಮಕ್ಕಳಿಗೆ ಅಂತೇಳಿ ಅಲ್ಲ, ಎಲ್ರಿಗೂ ಸಮಾನವಾದ ಪ್ರೀತಿಯನ್ನು ಕೊಡ್ತಾ ಬಂದಿದ್ದಾರೆ. ಹಾಗೂ ಒಂದೇ ಮನಸ್ಸಿನಿಂದ ಎಲ್ಲರನ್ನೂ ಕೂಡ ಅವರು ಸನ್ಮಾನಿಸುವುದು, ಸತ್ಕರಿಸುವುದು, ಮನೆಗೆ ಯಾರೇ ಬರಲಿ ಅವರಿಗೆ ತುಂಬ ಹೃದಯದವರದ್ದು ಸ್ವಾಗತ. ತಂದೆಯವರು, ನಮ್ಮ ತಂದೆಯವರು ಕೂಡ ಊರಿನಲ್ಲಿ ಒಂದು ಒಬ್ಬ ಧುರೀಣರಾಗಿದ್ದರು. ಅವರು ಫಸ್ಟಿಗೆ ಜೀನ್ಸಿನ ವ್ಯಾಪಾರ ಇತ್ತು. ನಂತರ ಅವರು ಪಲ್ಮಾರಿಗೆ ಪ್ರಥಮ ಬಾರಿಗೆ ಮಿಲ್ಲನ್ನು ಪರಿಚಯಿಸಿದರು. ಅವ್ರಿಗೆ ಮಿಲ್ಲು ಇತ್ತು. ಯಾರಾದರೂ ಊರಲ್ಲಿ ಎಂಥದ್ದೊಂದು ನ್ಯಾಯ ಇದ್ದರೂ ಕೂಡ ಅಥವಾ ಮದುವೆ ಆದರೂ ನಿಶ್ಚಯ ಆದರೂ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ಅವರಿಗೆ ಏನಾದರೂ ಮದುವೆ ಮುಂಜಿ ಕಾರ್ಯಕ್ರಮಕ್ಕೆ ಸಹಾಯ ಬೇಕಾದರೂ ತಂದೆಯವರನ್ನು ಕರೀತಿದ್ರು. ಅವರು ಕೈ ತುಂಬ ಸಹಾಯವನ್ನು ಕೂಡ ಮಾಡ್ತಿದ್ದರು. ಹಾಗೆ ಎಲ್ರಿಗೂ ಸಮಾಜದಲ್ಲಿ ಒಳ್ಳೆಯ ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ನಾನು ಪದ್ಮಾವತಿ ಪ್ರಭುರವರ ಹುಡುಗರಲ್ಲಿ 3ನೇ ಸೊಸೆ. ನಾನು ಬಂದು 20 ವರ್ಷ ಆಯಿತು. ಇಲ್ಲಿ ನನಗೆ ಬಂದ ನಂತರ ನನಗೆ ಏನು ಒಂದು ದುಃಖ ಏನೂ ಆಗಲಿಲ್ಲ. ಅವರ ಚಂದ ಮಾಡಿ ನೋಡ್ತಿದ್ದರು ಮನೆಯಲ್ಲಿ. ಮೊದಲು ಅವರೇ ಕೆಲಸ ಮಾಡ್ತಿದ್ದರು. ಈಗ ಏಜ್ ಆದ ನಂತರ ಅವರಿಗೆ ಮತ್ತು ನಾನೇ ಎಲ್ಲ ಕೆಲಸ ಮಾಡುವುದನ್ನು ಇದು ಮಾಡಿದ್ದೇನೆ. ಇಲ್ಲಾದರೆ ಅವರು ಒಲೆಯಲ್ಲೇ ಅನ್ನ ಎಲ್ಲ ಮಾಡೋದಿತ್ತು. ಮತ್ತು ಅದರ ನಂತರ ಮತ್ತು ಏಜ್ ಆದ ನಂತರ ಮತ್ತು ನಾನು ಬೇಡ ಅಂತ ಹೇಳಿದೆ. ಮತ್ತು ನಾನೇ ಮಾಡಲಿಕ್ಕೆ ಶುರು ಮಾಡಿದ್ದೆ. ಈಗ ಮೊದಲಿನ ಮೆಮೊರಿ ಮಾತ್ರ ಉಂಟು. ಈಗ ಸ್ವಲ್ಪ ಆದರೂ ಸಹ ಅವರು ಇದರಲ್ಲಿದ್ದಾರೆ, ಏನು ಅವರ ಪ್ರಾಬ್ಲಮ್ ಏನಿಲ್ಲ. ಬಂದವರಿಗೆ ಒಳ್ಳೇದು ಮಾಡಿ ನೋಡ್ತಾ ಇದ್ದಾರೆ. ಎಲ್ಲ ಮನೆಯಲ್ಲಿ ಎಲ್ಲ ಬರ್ತಾ ಇರ್ತಾರೆ. ಏನಾದರೂ ಇದು ಏಜ್ ಆದವರು ಹೇಳಿ ಅವರ ಸಂಬಂಧದವರೆಲ್ಲ ಬಂದರೆ ಒಳ್ಳೇದು ಮಾಡಿ ಮಾತಾಡೋದು, ನೆಗಾಡಿ ಮಾತಾಡೋದೆಲ್ಲ ಇರ್ತದೆ. ಎಲ್ಲ ಕೆಲವರಿಗೆ ನೆನಪೆಲ್ಲ ಒಳ್ಳೇದಿರ್ತದೆ. ಮಾತಾಡೋದು ಎಲ್ಲ ಪ್ರೀತಿಯಿಂದ ನೋಡ್ಕೊಳ್ತಾರೆ ಎಲ್ಲರಿಗೆ. ವೀಣಾ ಕಾಮತ್, ಹಳೆಂಗಡಿ ವೀಣಾ ಡಿ ಕಾಮತ್. ಅವ್ರ ಮನೆಯವರು ವನಿತಾ ಅಂತ ಕರೀತಾರೆ. ಆದರೆ ಇಲ್ಲಿ ಪಲಿಮಾರ್ನಲ್ಲಿ ನಮ್ಮ ಚಿಕ್ಕಪ್ಪನ ಹೆಂಡತಿಯ ಅಣ್ಣನ ಹೆಂಡತಿಯವರು ಪದ್ಮಾವತಿ ಪ್ರಭುರವರು. ನಮ್ಮ ತಾಯಿಗೆ ಸಣ್ಣನಿಂದ ತಾಯಿ ಇಲ್ಲ, ಅಂದರೆ ಅಜ್ಜಿ ಮನೆ ಇಲ್ಲ. ಹಾಗೆ ನಮ್ಮ ತಾಯಿ ಮನೆ ಅಂದರೆ ಇಲ್ಲಿ ಅವರಿಗೆ ಬೇಸರ ಆದಾಗ ಇವರೇ ಕರ್ಕೊಂಡು ತವರು ಮನೆ ಅಂತ ಹೇಳಿ ಇದು ಮಾಡ್ತಿದ್ರು. ಯಾವಾಗಲೂ ನಮ್ಮ ತಾಯಿ ಹೇಳೋದು ಅಂದರೆ ಇವರ ಅತ್ತೆ ಸಹ ತುಂಬ ಒಳ್ಳೆಯವರು, ಪದ್ಮಾವತಿಯವರ. ಅವರು ಬಂದು ಇಲ್ಲಿ ತವರು ಮನೆ ಅಂತ ಹೇಳಿ, ಅವರಿಗೆ ತಾಯಿ ಇಲ್ಲ, ತಂದೆ ಇಲ್ಲ ನಮ್ಮ ತಾಯಿಗೆ. ಹಾಗೆ ಪಲಿಮಾರಿನಲ್ಲಿ ತವರೂರು ಅವರಿಗೆ ಎಲ್ಲಿ ಬಂದು ಯಾವಾಗಲೂ ಹೇಳೋದು, ಪಲಿಮಾರಿಗೆ ಹೋದರೆ
ನನಗೆ ಒಂದು 2 ತಿಂಗಳು ಕೂತ್ಕೊಳ್ಳಿಸಿ ಉಪಚಾರ ಮಾಡುವುದು ಯಾರು ಪದ್ಮಾವತಿ ಪ್ರಭು ಅವರು, ಅವರ ಅತ್ತೆ. ಹಾಗೆ ಇದೊಂದು ತುಂಬಿದ ಸಂಸಾರ. ಖಂಡಿತ ಹೇಳಿದರು ಅವರು ತುಂಬ ಸಹಾನುಭೂತಿ, ತಾಳ್ಮೆ, ಒಗ್ಗಟ್ಟಿನಿಂದ ಎಲ್ಲರ ನಗು ನಗುತ್ತಾ ಅವರು ಸ್ವಾಗತಿಸಿ ಇದೊಂದು ಈ ಇಡೀ ಕುಟುಂಬವನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ತಾರೆಂದು ಅವರ ನಗುಮುಖವೇ ಪದ್ಮಾವತಿ ಪ್ರಭುರವರ ನಮಗೆ ಈ ಇಷ್ಟು ಅವರ ಏಜಿಗೆ ಅದು ಮಾರ್ಗದರ್ಶನ ಎಂದು ನನಗೆ ಅನ್ನಿಸ್ತದೆ. ಹಾಗೆ ಅವರು ಈಗ 97ನೇ ಬರ್ತಡೆಗೆ ನಾವು ಅವರ ಮಗಳು ಭಾರತಿ ಶೆಣೈ ಮತ್ತು ನಾವು ಇಲ್ಲಿ ಬಂದಿದ್ದೇವೆ. ಈಗ 98 ವರ್ಷ ನಡೀತದೆ. ಇನ್ನು 100 ಸೆಂಚುರಿ ಹೊಡಿಬೇಕೆಂದು ನನಗೊಂದು ಆಸೆ ಅವರದ್ದು 100ನೇ ಬರ್ತಡೇ ಮಾಡಬೇಕು. ನಾವು ಅದರಲ್ಲಿ ಭಾಗಿಯಾಗಬೇಕು. ಇಡೀ ಕುಟುಂಬದವರು, ಅವರ ಮಗಳ ಕುಟುಂಬದವರು, ಎಲ್ಲ ಮಗಳ ಕುಟುಂಬದವರು. ಮತ್ತು ಇಲ್ಲಿ ತುಂಬಿದ ಸಂಸಾರ ಖಂಡಿತ ಚೌತಿ ಆಗ್ತದೆ. ಎಲ್ಲರೂ ಬರ್ತಾರೆ ಚೌತಿಗೆ. ಎಲ್ಲ ಮೈದುನರ ಮಕ್ಕಳು, ಅವರ ಮಕ್ಕಳು, ಅಂದರೆ ದೊಡ್ಡಮ್ಮ ಅಂದರೆ ಅವರಿಗೆ ಎಲ್ಲರಿಗೆ ಪ್ರೀತಿ. ಹಾಗೆ ಹೀಗೆ ಅವರು ನಗು ನಗುತ್ತಾ 100 ವರ್ಷ ಬಾಳಲಿ. ಟಿವಿ ಪುರ ತೂಪರೆ, ಟಿವಿ ಸೀರಿಯಲ್ ಪುರ ಟಿವಿ ಅವಳ ತೂಪೆ ಅಂತ ಒಂದೇ ತೂಪುನಿ ನಿದ್ರೆ ಬಂದ ನಾಟಕ ಇಲ್ಲಾಡ್ ಮಾತಾಡಿ ಇದು ಕುಲ್ಲುವೇರು ಆಣ ಒಂತೆ ತೂಪಿನಿ ಬೊಕ್ಕ ಇಂಕ ಕುಲ್ಲುನೇ ಬೋಡ್ಚೆನ್ ತೋಜುಂಡು ಬೊಕ್ಕ ಜೆಪ್ಪುನಿ ಟಿವಿ ತೂಪರ್, ಸೀರಿಯಲ್ ಏನು ತೂಪರ್, ಪೇಪರ್ ಓದುವರು ಇರು ಏತ್ ಕಲ್ತಿದ್ದಾರೆ ದಯಮಾಡಿ ದುಂಬು ಆ ಕಾಲೋಡು ಕಲ್ಪರೆ ಅಂತ ಕಮ್ಮಿ. ಸೀರಿಯಲ್ ತೂಪೆ, ಟಿವಿ ತೂಪೆ, ಪೇಪರ್ ಓದುವೆ. ಇತ್ತೆ ಕನ್ನಡದಿ ಬಂದೇ ಓದು ನೀನು ಕನ್ನಡ ನಾನು ಪಟುಪಣಂಬೂರು 7ನೇ ಕ್ಲಾಸ್ ಮುಟ್ಟ ಕಲಿತೆ. ಆ ಕಾಲೋಡು ಮಿಷನ್ ಶಾಲೆ 5ನೇ ಕ್ಲಾಸ್ ಮುಟ್ಟ ಪಟುಪಣಂಬೂರು 7ನೇ ಕ್ಲಾಸ್ ಇಲ್ಲದಾಗ್ಲೇಗ ಪೊಣ್ಣುಲು ಮಳೆ ಆಂಡ ಬೊಕ್ಕ ಪೋಪುನ್ ಬಿಡ್ತೀನಿ ಇಲ್ಲದಾಗ ನಾ ಕಟ್ರೋಳು ಅಂಚ ಪೋರೆ ಆಯ್ಜಿ ಅಂದ್ರೆ ಎಂಕುಳು ಪಾಪ ಅವು ಇಲ್ಲದಾಗ್ಲೆ ಬಿಡ್ತಿದ್ದೇರು. ಇರು ಹಿಂದಿ ವಿಶಾರದ ಮಲ್ದರ್ಗೆ ಆ ಕಾಲೋಡು ಹಿಂದಿ ವಿಶಾರದ ಮಲ್ದರ್ ಶಾಲೆಡ ಇತ್ತುಂಡು ಅದಕ್ಕೊಂದು ಕ್ಲಾಸ್ ಬೇತೆನೆ ಇತ್ತುಂಡು ಅದಕ್ಕೆ ಬೇತೆ ದುಡ್ಡು ಕೊಟ್ಟೋಡು ಈ ಶಾಲೆಡ ಒಟ್ಟು ಗೊತ್ತು ಅದಕ್ಕೊಂದು ಬೇತೆ ಆವಾಡ ಒಂದು ಬೂಡತ್ತೆ ಕಟ್ಟಂಟೆಲ್ಲ ಮಲ್ಲೆ ಐತಿ ಪಕ್ಕ ಇಟ್ಲಿಕ್ಕೆ ಅನಪೋತೆ ಬೂಡ ಹಾಕೊಂಡತ್ತೆ ಅತೀರು ಆ ಕಾಲೋಡು ಬಂದದಲ್ಲ ಅಂಜಿ 10 ವರ್ಷದ ದುಂಬು ಅದ 8 ವರ್ಷದ ದುಂಬೆ ಕಲ್ತ ದಿನ ರೀರು ಅಪಗನೆ 7ನೇ ಕಲ್ದಾರ ಈರೆಗೆ ಬೇತೆ ಕೆಲಸ ಸೇರ್ದಲ್ಲಿ 2ನೇ ಕ್ಲಾಸ್ ಪಪಿನ್ ಬಿಡ್ತೀನಿ ಇಲ್ಲದಲ್ಲ ದಲ್ಲ ಕೆಲಸ ಸೇರೋಡು ಆಯ್ತದಲ್ಲ ಎಂಕ್ ಪೋರ ಮನಸ್ಸುತ್ತುಂಡು ಅನ್ಪಂಡ ಒಂತೆ 1 ಕಿಲೋಮೀಟರ್ ದೂರ ಉಂಡು ಇಲ್ಲ ಶಾಲೆಲ್ಲ ಇಲ್ಲ ಅದು ಕೆಲಸ ಪೋರೆ ಮನಸ್ಸಿತ್ತು ಜರಿಗೆ ಬಡ್ಸಿಂದ್ರೆ ಎಡ್ಡೆ ಪದ್ಯ ಪುರ ಬನವಂತರಿಗೆ ಪದ್ಯ ಯಕ್ಷಗಾನ ಪುರ ಇಲ್ಲ ಶಾಲೆ ಮಾತ್ರ ಪಣೊಂದು ಪುಡತೆ ಅವು ಇಲ್ಲಾಡು ಜೋಗುಳು ಬಿನಿ ಪಡ್ಲೇನ್ ಪಣ್ಣಾಗ ಅಂತ ಪಣ್ಣ ಎಂಗ್ಲ ಕಲ್ತಿದ್ದೇನೆ ಮದಪೆರ ಬಲ್ಲಿತ್ತಲೆ ಪಣೊಂದೇ ಇತ್ತುಂಡ ಎಂಕ್ಲೆಗ ಮದಪುಂಡು ಊರೇ ಉಂಡು ಪಣಂದೇನೆ ಕುಳ್ಳ ಮದತೆ ಪೋಪುಂಡು ಅವು ಇಂಜಿನ ಐತುಗೆ ತೋಮಗೆ ತುಕುರಗೆ ಮಂಗಳಮೇನ ಪದ್ಯ ಉಂಡು ಗೆದೆ ಪಲ್ಲೆಗೆ 2 ಸಾಲ ಅವು ಮಂಗಲ ಬರ್ಬೇನ ಪಲ್ಲೆ ಈ ಶಾಲೆಡೋರಿ ಗುರುವೆ ಅಂದ್ರೆ ಪಿಯೋನಿಕೆ ಪಿಯೋನು ಪುದಾರ್ ಗುರುವೆ ಅಂದ್ರೆ ಕಡೆಗೆ ನಾಟಕ ಸ್ಕೂಲ್ ಡೇ ಅಪ್ಪಂಡತೆ ಸ್ಕೂಲ್ ಡೇ ಆಯ್ನೆ ಕಡೆ ಕಾಯಡ ಪಣ್ಪಾವನಿ ಗುರುವೆ ಅಂದ್ರೆ ಪಿಯೋನಿಕೆ ಎಂಚೋ ಪದ್ಯ ಎಂಚ ಪದ್ಯ ಮಂಗಲ ಪಲ್ಲೆಗೆ 2 ಸಾಲ ಮಂಗಲಂ ಜಯ ಮಂಗಲಂ ಐತುಗೆ ತೋಮಗೆ ಅಂಗರಗೆ ಪುದ್ದು ತುಕ್ರಗೆ ತನಿಯನಿಗೆ ಮಂಗಲ ಪಡುಪಣ ಬೂರಿನ ಶಾಲೆಯ ಪಿಯೋನು ಗುರುವನಿಗೆ ಅಂಜ ಪದ್ಮಾವತಿ ಪ್ರಭು ಮತ್ತು ವೆಂಕಟರಾಯ ಪ್ರಭು ದಂಪತಿಯವರ ಮಗ ನಾನು. ನಾವು ಒಟ್ಟು ಅಣ್ಣ ತಕ್ಕಂದಿರೋ ಒಂದು 7 ಜನ ಇದ್ದೇವೆ. 4 ಜನ ಹುಡುಗರು, 3 ಜನ ಹುಡುಗಿಯರು. ನಮಗೆಲ್ಲ ಮಾರ್ಗದರ್ಶನ ಎಲ್ಲ ನಮ್ಮ ತಾಯಿಯವರದ್ದೇ, ತಂದೆಯವರದ್ದು, ತಾಯಿಯವರದ್ದು. ತಾಯಿಯವರು ತುಂಬ ಶ್ರಮಜೀವಿಯವರಾಗಿದ್ದರು. ಅವರ ಸಣ್ಣ ಪ್ರಾಯದಲ್ಲೇ ಮದುವೆಯಾಗಿ ಇಲ್ಲಿ ಕೂಡು ಕುಟುಂಬಕ್ಕೆ ಬಂದಿದ್ದರು. ಆದರೂ ಎಲ್ಲರನ್ನೂ ಸಂತೋಷದಿಂದ
ಇದು ಮಾಡಿ ಕೆಲಸ ಎಲ್ಲ ಮಾಡ್ತಿದ್ದರು. ಕುಟುಂಬದಲ್ಲಿ ಎಲ್ಲರೊಟ್ಟಿಗೆ ನಗಡ್ತಾ ಕೆಲಸ ಮಾಡ್ತಾಯಿದ್ರು. ಆದರೆ 14-15 ವರ್ಷ ಅಂದರೆ ಈಗಿನ ಟೈಮಲ್ಲಿ ಯಾರನ್ನು ಕೂಡ ಅಂತ ಮದುವೆ ಮಾಡುವುದಿಲ್ಲ, ಮತ್ತು ಅವರು ಎಷ್ಟು ಶ್ರಮ ಪಡಲಿಕ್ಕೂ ತಯಾರಿರಲಿಲ್ಲ, ಇರುವುದಿಲ್ಲ. ಮುಂಚೆ ಹಾಗೆ ಅಲ್ಲ, ಶ್ರಮ ವಹಿಸ್ತಿದ್ರು. ಅವರ ಮಕ್ಕಳಿಗೆಲ್ಲ ಒಳ್ಳೆ ಮಾಡಿ ಎಜುಕೇಷನ್ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಇಬ್ಬರು, ಒಬ್ಬ ಅಣ್ಣ ಮತ್ತು ಒಬ್ಬ ತಮ್ಮ ಇಂಜಿನಿಯರ್ ಆಗಿದ್ದಾರೆ, ಒಬ್ಬರು ದುಬೈಯಲ್ಲಿ ಇದ್ದಾರೆ. ಮತ್ತು ಎಲ್ರಿಗೂ ನಮ್ಮ ಅಣ್ಣಂದಿರಿಗೆ ಅಕ್ಕಂದಿರಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸವನ್ನು ಎಲ್ಲ ಕೊಡಿಸಿದ್ದಾರೆ. ಅವರು ಯಾವುದೇ ಕಷ್ಟ ಬಂದರೂ ನಗುನಗ್ತಾ ಮಾತಾಡ್ತಾರೆ. ಏನು ಯಾರ ಹತ್ರವೂ ಕೂಡ ತಮ್ಮ ನೋವನ್ನು ಅವರು ಹೇಳುವುದಿಲ್ಲ. ಇರ್ನ ಮದ್ಮೆ ಪಾತಿನಿ ಇಸ್ವಿ ಎಂಗ್ಲೆ 15 ವರ್ಷ 10 ಮದ್ಮೆ ಆತನು. 14 14 ವರ್ಷಡೆ ಮದ್ಮೆ. ಅದಕ್ಕೆ ಪೂರ ಬೇಗ ಹೊಡುತ್ತೆ ಎಂಗ್ಲೆ ಆನಾಗ ತಡವರೆ ಬಲ್ಲಿ ತಡವ ಆತ 14 ವರ್ಷ ಆಂಡ ಪುಣ್ಣುಲ್ ಮೊಳ್ಳೆ ಆಂಡ ಶಾಲೆಗ್ಲಪ್ಪ ಅವರ ಬಿಟ್ಪುಜೆ ಜೋಕುಲು ಐತಿರ ಜೋಕುಲು ಎಂಕ ಮೂಜಿ ಪುಣ್ಣು ಅಂದೆ 4 ಆಣುಲು 4 ಆಣುಲು ಅಕುಲ್ ಬ್ರೆಡ್ ಕೆಲಸ ಬರಲ್ಲ ಮದ್ಮೆ ಪೂರ ಜನ ಕ್ಲಾಸ್ ಅಂದಂದು ಇದೇ ಹಿರಿಯರು ನಿಕ್ಲಲ್ಲಿ 96 ಮೂಜನಾರು ಅಂದೆ ಅರೆಡು ಮಲ್ಲ 20 ಕೂಡ ಒರಿ ಕುವೈಟ ಪ್ರಮಾಂಗ ಕುವೈಟುಳ್ಳೇರು ಬೊಕೋರಿ ಅವಳ ಮುಟ್ಟ ಊರುಂಡು ಬೆಂಗಳೂರು ದುಬೈಡು ಬೊಕ 20 ಒರಿ ಬೊಂಬೈಡು ಮೇರು ಮಾತ್ರ ಮುಳು ಊರುಡು ಮೇರೆಡು ದುಂಬುದಾರ ಮುಳು ರೈಸ್ ಮಿಲ್ ತಿನ್ಪಿನ ತಿನ್ನರ ಪುರ ಎಂಜಿನ ತಿನ್ಪಾರಂದು ಯಾವ್ದು ಇರು ತಿನ್ಪಿನ ಉನ್ಪಿನ ಐತ ಬಗೆಟ್ ಒಂಚೂರು ಪಲ್ಲೆ ಇರ್ನ ಆರೋಗ್ಯ ತಿನ್ಪಿನ ಎಂಜನ ಇಲ್ಲಾಡು ಮಲ್ತೀನಿ ಅಂತ ತಿನ್ಪಿನಿ ಅವೇ ಉಂಡೆ ಅವಡು ಅಂದಿದ್ದಿ ಒಟ್ಟ ತಿಂತಿನ ಹಾಪುಡು ಬೋಡಿ ತಿನ್ನೇನು ಅಂತ ತಿನ್ಪಿನಿ ಬೋಡಿ ಚಾಡ ಬಿಡ್ಪಿನಿ ವೃತ ಬರಂಡೆ ವ್ರತ ಉಪವಾಸ ವೃತ ಸಂಕಷ್ಟಿ ಇತ್ತೆ ಮಾತ ಬಿಡ್ತೆ ಅಂದ್ರೆ 2 ವರ್ಷ ದುಮ್ ಮಾತ ಇತ್ತು ಸೋಮವಾರ ಶನಿವಾರ ಒಂಜಿ ಮಣ ತುಂಡುದು ಇತ್ತೆ ಬಣ ಉಪವಾಸ ಲಾಸ್ಟ್ ಬಣ ಸೇವ್ ಮಾಡ್ಕೊಂಡು ಇದ್ದಿ ಅವು ಎಡ್ಡೆನೆ ಒಂದೇ ಬಣ ತುಂಡ್ಪಿನ್ ತಿನ್ನೋರು ಒಂಜಿ ಮನಸ್ಸು ಎಡ್ಡೆನೆ ಆರೋಗ್ಯ ಎಡ್ಡೆನ ಒಂದು ಚಾಪಿ ಒಂದು ಒಣಾಸು ರಾತ್ರಿಗೆ ಒಂದು ಒಣಾಸು ರಾತ್ರಿಗೆ ಜನ ಪೇರ್ಲ ಪರ್ಪಿನಿ ಬೈಯಾಡು ಕಾತ್ ಪರ್ಪಿನಿ ರಾತ್ರಿ ಒಣಸುದ್ದಿ ಮಧ್ಯಾಹ್ನ ಮಾತ ಒಂದು ಒಣಸು ಇರ್ ಅಂಚಿಂಚಿ ನಡಪೋರ ಎತ್ತಲ್ಲ ಅಂಚಿಂಚಿ ಪುರ ನಡತ ಹೋಪರ ಪಿದಾಯಿಪುರ ನಾಡತ ನೀ ತೋಟ್ ಪೋಪೆ ದೇವರ ದಯೋಟು ಒಡೆ ಪುರ ಪೋಪರ ತೋಟೋಗು ಅಂಚಿಪುರ ತೋಟೋಗು ಮಾತ ಪೋತೆ ಪೋಪೆ ಪೋಪೆ ಅಂತೆ ಉರೋಣ ಕುಲ್ಲೂನಿ ಅಂತೆ ಉಮ್ಮೆದಿಟ್ಟು ನಡ ಏಪತ್ತಿರು ಕಾಂಡೆ ಬೋಪಿನೇ ಬಯ್ಯ ಬೋಪಿನೇ ನಡಪಡ್ ಪಣ್ಪೆ ನಮಗೆ ಅಂತೆ ನಡಪುಲೆ ಎಲ್ಲಿ ಎಂಕ್ಲೆ ಗೇಟ್ ದಡೆ ಮುಟ போது பல்லு தினால பண்பே ஏப்பா பையா போப்பாரே காண்டே போப்பினேரு யாரே பாண்டிஞ்சி என் குஷானா போப்பிನಿ ಅವೇ ಟೈಮ್ ಇಂಜಿ ಈರ್ನ ಎಲ್ಲೆಪ್ಪನದ ಕಾಲಾಗಲ ಇನಿತ ಕಾಲಾಗಲ ದಾದ ವ್ಯತ್ಯಾಸ ತೋಜೊಂದು ರೇಖೆ ಅಂದಂದು ಎಲ್ಲೇ ಹಳೆಂಗಡಿ ಎಂಕಳು 3-4 ಜನ ಮೆಂಕೆ ಪಾಲೆಯಲ್ಲಿ ಜೋಕ್ಳು ಮತ್ತೆ ಒಟ್ಟು ಗೀತ ಅವಳಿತೆ ಅತ ಆನಿದ ಕಾಲೋಗ್ಲ ಇನಿತ ಕಾಲೋಗ್ಲ ದಾದ ವ್ಯತ್ಯಾಸ ತೋಜೊಂದು ವಿಶೇಷವಾದ 4 ಜನ ಮೆಂಕೆ ಪಾಲೆಯಲ್ಲಿ ಜೋಕ್ಲೆ ಒಟ್ಟು ಗೀತೆ ಇತ್ತೆ ಇಡೇ ಬಾತೆ ಬಕ ಒಂಜಿ ಅವೇ ಒಂಜಿ ವ್ಯತ್ಯಾಸ ಕೂಡ ಎಂಗ್ಲ ದಿಂಜಿ ದಿನ ಇಲ್ಲಿ ಮೂಜಿ ದಿನ ಒಂಜಿ ಮುಡಿ ಅರಿ ಖರ್ಚಾತುಂಡೆ ಮೂಜೇ ದಿನ ಒಂಜಿ ಮುಡಿ ಅರಿ ಅನ್ಪಂಡ ಇತ್ತದಲ್ಲ ಕಾಪಿ ದಿನ ಇರ್ತದೆ ಮೂಜಿ ಒಣತು ಮಾತ್ರ ಕೊಂಜೋಗ ಜೋಕ್ಳೆಗ್ ಎಲ್ಲ ಅದೇ ರೀತಿ ಆರೆಲ್ಲ ಒಂಜಿ ಗಂಜಿ ಉಂಟ್ಪಿನಾರ ಕಾಪು ಬರ್ಪುದೇರು ಸರಿ ಇತ್ತ ಸೊನ್ಪತ್ತ ಎಡ್ಮ ವರ್ಷ ಸೊನ್ಪತ್ತ 7 ವರ್ಷ ಕರೆದು ಸೊನ್ಪತ್ತ ಎಡ್ಮನೆ ವರ್ಷ ಉಳ್ಳಾರು ಖಂಡಿತವಾದ ಆರೋಗ್ಯ ನಿಂಚಿನೇ ದೇವರ ಒರಿಪಾಡು 100 ವರ್ಷ ದೇವೇರ ನಟೋಣಿ ಖಂಡಿತ 100 ವರ್ಷ ಎಡ್ಡೆ ಆರೋಗ್ಯ ದೇವರ ಆರೋಗ್ಯ ಒಂದು ಸಮ ಕೊರ್ಲೆ ದೇವರೇ ಅನ್ಕೊಂಡದು ಕೈಕಾರ ಬೂರ್ದು ಉಪ್ಪು ನೆಕ್ಕು ಬೇರ್ಲ ಅವಡು ತನ್ನವೇ ಜೋಕ್ಲಾಣ್ಲ
ಒಂದೇ ದಿನ 2 ದಿನ ಮುದ್ದೆ ನಾನು ದುಣ್ಣಾಪುಣ್ಣತೆ ಏರೆಗ್ಲ ತುಪ್ಪಿನಕ್ಲಿ ನಾನು ಚಾವರೆ ಬಲ್ಲ ತೆರಿದ ನೋಕಲು ಅನ್ಪೇರು ಕೊಡೋರಿಯಾಗ ಕೈ ಒಡ್ಡುದು ಬದುಕರ್ಲ ಬಲ್ಲಿ ಚಮಾಯಿತುಂಡನೆ ಮಾತಾಡ ಕೊಡೋರಿಯ ಭಂಗ ಕೊರ್ದು ಬದುಕಂದಲ್ಲ ಪಂಚ ಬೊಕ್ಕ ಬುಟ್ಟಾಪುಂಡು ಏರೆಗ್ಲ ಬುಟ್ಟಾಪುಂಡು ಸರಿ ಆರೆನ್ನಿಲ್ಲ ಕನೆ ದೇವರು ಎಡ್ಡೆ ಆರೋಗ್ಯಪೂರ್ಣವಾದ ಚಿಂತನ ಬದುಕನರೆ ಕೊರಡು ಖಂಡಿತವಾದ್ಲ 100 ವರ್ಷದ್ದು ಹೆಚ್ಚ ಕಾಲ ಬದುಕು ಲೆಕ್ಕ ಅನುಗ್ರಹ ಮಲ್ಪಡು ಬಂದೊಂದು ನಮ್ಮಲ ಮಾತಿರಲ ಪ್ರಾರ್ಥನೆ ಮಲ್ಪುಗ ಬಂದವನ ದರೆಗೆ ಸೊಲ್ಮೇಲೆ ಬಂದೊಂದು